ಎಸ್, ಉಡುಪಿ ಜಿಲ್ಲೆ ಈಗ ಗ್ರೀನ್ ಝೋನ್ಗೆ ಬರ್ತಾ ಇದೆ. ಅದರ ಬೆನ್ನಲ್ಲೇ ಉಡುಪಿ ನಗರದಲ್ಲಿ ಈಗ ವಾಹನ ದಟ್ಟಣೆ ಮಿತಿ ಮೀರಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಜನತೆ ಬ್ಯುಸಿಯಾಗಿದ್ದಾರೆ. ಇದರಿಂದ ಏಕಾಏಕಿ ಇವತ್ತು ಉಡುಪಿ ನಗರದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿತ್ತು. ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಉಡುಪಿ ಈಗ ಕೊರೋನಾ ಮುಕ್ತ ಆಗಿದ್ದು ಗ್ರೀನ್ ಝೋನ್ ಹೇರಿಕೆಯ ಬಳಿಕ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಇಷ್ಟು ದಿನಗಳ ಕಾಲ ಮನೆಯಲ್ಲಿ ಬಂದಿಯಾಗಿದ್ದಂತಹ ಜನರೆಲ್ಲರೂ ಕೂಡ ನಾವು ಗ್ರೀನ್ ಝೋನ್ಗೆ ಬಂದ್ಬಿಟ್ಟಿದ್ದೇವೆ ಎನ್ನುವಂತಹ ಧೋರಣೆಯಲ್ಲಿ ಇದೀಗ ಏಕಾಏಕಿ ರಸ್ತೆಗೆ ಇಳಿದಿರುವಂತಹ ದೃಶ್ಯಗಳನ್ನು ನಾವು ಉಡುಪಿಯಲ್ಲಿ ಗಮನಿಸಬಹುದು. ಇದರಿಂದಾಗಿ ನಗರದ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗಿದೆ. ಗ್ರೀನ್ ಝೋನ್ ಆದ ಬಳಿಕ ಅನೇಕ ಚಟುವಟಿಕೆಗಳಿಗೆ ಅವಕಾಶ ಸಿಕ್ಕಿದೆ. ಕೃಷಿಗೆ ಸಂಬಂಧಪಟ್ಟಂತಹ ಕಾರ್ಖಾನೆಗಳು, ಕೈಗಾರಿಕೆಗಳು, ಅಂಗಡಿಗಳನ್ನು ತೆರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಅಂಗಡಿ ಮುಂಗಟ್ಟುಗಳು ಬೆಳಗ್ಗೆ 11ರ ತನಕ ಮಾತ್ರ ತೆರೆಯೋದಕ್ಕೆ ಅವಕಾಶ ಇದ್ದು ಅಷ್ಟಿದ್ರೂ ಕೂಡ ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಬೆಳಗ್ಗಿನಿಂದಲೇ ಅಗತ್ಯ ವಸ್ತುಗಳ ಖರೀದಿಯ ಜೊತೆಗೆ ಇನ್ನಿತರ ಕಾರಣಗಳನ್ನು ಹೇಳಿಕೊಂಡು ರಸ್ತೆಗೆ ಇಳಿಯುವಂತಹ ದೃಶ್ಯಗಳು ಇವತ್ತು ಉಡುಪಿ ನಗರದಲ್ಲಿ ಕಂಡು ಬಂದವು. ಎಸ್, ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂತೋಷ್. ಎಸ್, ಉಡುಪಿಯಲ್ಲಿ ವಾಹನಗಳ ದಟ್ಟಣೆ ಏಕಾಏಕಿ ಹೆಚ್ಚಾಗಿದೆ, ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಅನ್ನುವಂತ ಮಾಹಿತಿ ಏನಾಗ್ತಾ ಇದೆ ಅಂತ ಉಡುಪಿಯಲ್ಲಿ ಈಗ? ಉಡುಪಿಯಲ್ಲಿ ಈಗಾಗಲೇ ಗ್ರೀನ್ ಝೋನ್ ಏನು ವಲಯ ಅಂತ ಗುರುತಿಸಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಚಟುವಟಿಕೆಗಳಿಗೆ ಅನುವು ಕೂಡ ಮಾಡಿದ್ದಾರೆ. ಗ್ರೀನ್ ಝೋನ್ ಆ ವಲಯ ಆದ್ಮೇಲೆ ಜನರಲ್ಲಿಯೂ ಕೂಡ ಒಂದು ಏನು ಓಡಾಡಬಹುದು ಎನ್ನುವಂತಹ ಭಾವನೆ ಕೂಡ ಮೂಡಿರುವಂತದ್ದು ಇದಕ್ಕೆ ಪ್ರಮುಖ ಕಾರಣ. ಇನ್ನೊಂದು 11 ಗಂಟೆಯ ತನಕ ಒಂದು ಅವಕಾಶವನ್ನ ನೀಡಿರುವಂತದ್ದು ಅಂಗಡಿ ಮುಂಗಟ್ಟುಗಳು ತೆರಲಿಕ್ಕೆ. ಈಗ ಕೆಲವೊಂದು ಅಂಗಡಿಗಳು ತೆರೆದಿರುವುದರಿಂದಾಗಿ 11 ಗಂಟೆಗೆ ಹೊತ್ತಿಗೆ ತನಕ ಹೆಚ್ಚಾಗಿ ವಾಹನಗಳು ಓಡಾಡ್ತಿವೆ. ಅದು ಕೂಡ ನಗರ ಪ್ರದೇಶದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಏನು ವಾಹನಗಳು ಓಡಾಡ್ತಿವೆ. ಪ್ರಮುಖ ಕಾರಣಗಳು ಕೆಲವೊಂದು ಅಂಗಡಿ ಮಾಲೀಕರು ಕೂಡ ತಮ್ಮ ಏನು ಅನುಮತಿ ಇಲ್ಲದೆ, ಅಂದ್ರೆ ಕೆಲವೊಂದು ನಿಯಮದಲ್ಲಿ ಇಲ್ಲದಂತಹ ಅಂಗಡಿಗಳನ್ನು ಕೂಡ ಓಪನ್ ಮಾಡಿರುವಂತದ್ದು ಕೂಡ ಇದಕ್ಕೆ ಪ್ರಮುಖ ಕಾರಣ. ಈ ಒಂದು 11 ಗಂಟೆ ತನಕ ಕೆಲವೊಂದು ಅಂಗಡಿಗಳಿಗೆ ಮಾತ್ರ ಅವಕಾಶ ಇರ್ತದೆ. ಅಂದ್ರೆ ದಿನಸಿಗೆ ಸಂಬಂಧಪಟ್ಟಂತೆ, ಹಾಲಿಗೆ ಸಂಬಂಧಪಟ್ಟಂತೆ ವಾಹನಗಳಿಗೆ ಮಾತ್ರ ಅವಕಾಶ ಇರ್ತದೆ. ಆದ್ರೆ ಇವತ್ತು ಗ್ರೀನ್ ಝೋನ್ ಬಂದ ಮೇಲೆ ಏಕಾಏಕಿ ಕೆಲವೊಂದು ಅಂಗಡಿಗಳನ್ನ ಓಪನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜನದಟ್ಟಣೆ ಜಾಸ್ತಿ ಆಗಿರುವಂತದ್ದು. 11 ಗಂಟೆ ನಂತರ ಯಾವುದೆಲ್ಲ ಅಂಗಡಿಗಳು ಎನ್ನುವುದರ ಬಗ್ಗೆ ಪೊಲೀಸರು ಇದರ ನಂತರ ತೆರಳಿ ಏನು ಅಂಗಡಿಗಳನ್ನ ಮುಚ್ಚುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ನಗರದಲ್ಲಿ ಹಿಂದೆ ನೋಡದ ರೀತಿಯಲ್ಲಿ ಅಂದ್ರೆ ವಾಹನ ದಟ್ಟಣೆ ಜಾಸ್ತಿ ಆಗಿರುವಂತ ಇವತ್ತು ಕಂಡು ಬಂತು. ಗ್ರೀನ್ ಝೋನ್ ಬಂದ ಹಿನ್ನೆಲೆಯಲ್ಲಿ ಜನರು ಕೂಡ ಸ್ವಲ್ಪ ನಿರಾತಂಕವಾಗಿ ಓಡಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಈಗಾಗಲೇ ಮೇ 3ರ ತನಕ ಏನು ಲಾಕ್ಡೌನ್ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕಾಗಿ ಏನು ನಿಯಮವನ್ನ ಏನು ಬ್ರೇಕ್ ಮಾಡಬೇಡಿ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಕಟ್ಟೆಚ್ಚರವನ್ನ ಅಥವಾ ಕಟ್ಟುನಿಟ್ಟಿನ ಏನು ಮಾಹಿತಿಯನ್ನ ನೀಡಿರುವಂಥದ್ದು. ಯಾವುದೇ ಕಾರಣಕ್ಕಾಗಿ ಲಾಕ್ಡೌನ್ ನಿಯಮವನ್ನ ಪಾಲಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ಆದ್ರೂ ಕೂಡ ಈ ಎಚ್ಚರಿಕೆಯನ್ನ ಏನು ಗಂಭೀರವಾಗಿ ತೆಗೆದುಕೊಳ್ಳದಂತಹ ವಾಹನ ಸವಾರರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಹನ ದಟ್ಟಣೆ ಕೂಡ ಉಡುಪಿ ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಿಂದೆ DC ಅವರು ಕೂಡ ಎಚ್ಚರಿಕೆಯನ್ನು ನೀಡಿದ್ರು, ಯಾವುದೇ ರೀತಿಯಂತ ಏನು ರಿಕ್ಷಾಗಳ ಓಡಾಟಗಳಿಗೆ ಅವಕಾಶ ಇರುವುದಿಲ್ಲ ಅಂತ. ಕೆಲವೊಂದು ರಿಕ್ಷಾಗಳ ಓಡಾಟಗಳು ಕೂಡ ಏನು ಓಡಾಟ ನಡೆಸಿರುವಂತದ್ದು ಕೂಡ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ತದನಂತರ ಕಾರ್ಯಾಚರಣೆ ನಡೆಸಿ ಏನು ವಾಹನ ದಟ್ಟಣೆಯನ್ನು ಕೂಡ ಏನು ಕಡಿಮೆ ಮಾಡುವಲ್ಲಿ ತನ್ನ ಪ್ರಯತ್ನವನ್ನ ಮಾಡಿರುವಂತದ್ದು. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.